ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ವೀಣಾ ಕಾಮತ್ ಅವರು ವಿಭಿನ್ನ ರೀತಿಯಾದಂಥ ರುಚಿಕರವಾದಂಥ ಆರೋಗ್ಯ ಭರಿತ ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಎಲ್ಲ ಖಾದ್ಯ, ಬೆಳಿಗ್ಗೆ ಉಪಹಾರಕ್ಕೆ ಆಗುವಂಥದ್ದು, ಮಧ್ಯಾಹ್ನದ ಊಟಕ್ಕೆ ಯಾವ ಅಡುಗೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಎಲ್ಲ ಅಡುಗೆಯ ಭಂಡಾರ ತಾವು. ಸೊ ಯಾವ ರೀತಿಯಾದಂಥ ಅಡುಗೆ ಕೇಳಿದರೂ ಕೂಡ ನಿಮ್ಮಲ್ಲಿ ಅದು ರೆಡಿ ಇರ್ತದೆ. ಸೊ ಇವತ್ತು ನಮಗೆ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಡ್ರೈ ಫ್ರೂಟ್ಸ್, ಬೇಸನ್ ಲಡ್ಡು ಅಂತ. ಡ್ರೈ ಫ್ರೂಟ್ಸ್ದು ಬೇಸನ್ ಲಡ್ಡು. ಸೊ ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸರಿ, ಹಾಗಾದರೆ ಪೂರ್ತಿಯಾಗಿ ಸಿಹಿ ಸಿಹಿಯಾಗೆ ಸಾಗುತ್ತೆ ಇಡೀ ಒಂದು ಎಪಿಸೋಡ್. ಸರಿ, ಹೇಗೆ ಶುರು ಮಾಡೋದು? ಫಸ್ಟಿಗೆ ಬಾಣಲೆ ಇಟ್ಕೊಳ್ಳೋದಾ? ಗ್ಯಾಸ್ ಆನ್ ಮಾಡೋದಲ್ಲ? ಸ್ವಲ್ಪ ಮೆಲ್ಟ್ ಆಗಬೇಕು. ಇದು ಇದು ಸನ್ ಡಾಲ್ಡಾ ಮತ್ತು ತುಪ್ಪದಿಂದಲೇ ಮಾಡಿದರೆ ತುಂಬ ಜೀವಕ್ಕೆ ತುಪ್ಪ ಒಳ್ಳೇದಲ್ಲ. ಅರ್ಧ ತುಪ್ಪ, ಅರ್ಧ ಡಾಲ್ಡಾ. ಓಕೆ ಓಕೆ, ಹಾಕ್ಕೊಳ್ಳೋದಾ? ಸೊ ಇದು ಫಸ್ಟ್ ಮೆಲ್ಟ್ ಆಗಬೇಕು. ಹೌದು, ತುಪ್ಪ ಹಾಕ್ತಾ ಇದ್ದೇನೆ. ಸೊ ಎರಡು ಜೊತೆಗೇನೆ ಮೆಲ್ಟ್ ಆಗುತ್ತೆ. ಸೊ ತುಪ್ಪ ಮತ್ತು ಡಾಲ್ಡಾ ಎರಡು ಕೂಡ ಮೆಲ್ಟ್ ಆಗಿದೆ. ಈಗ ನಾನು ಕಡಲೆ ಹಿಟ್ಟನ್ನು ಅದರಲ್ಲಿ ಹಾಕ್ತೇನೆ. ಕಡಲೆ ಹಿಟ್ಟನ್ನ ಇದರಲ್ಲೇ ಹುರ್ಕೊಳ್ಬೇಕು. ಸೊ ಇದು ಪೂರ್ತಿಯಾಗಿ ಇದನ್ನ ಹೀರ್ಕೊಳ್ಳೋವರೆಗೂ ಹುರಿಬೇಕಾ ಹೇಗೆ? ಇಲ್ಲ, ಸ್ವಲ್ಪ ಹೊತ್ತು ತುಪ್ಪ ಬಿಸಿ ಆದ ಹಾಗೆ ಒಂದು 5 ನಿಮಿಷ. ಅಂದರೆ ಈಗ 1 ಕಪ್ ನೀವು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀರಿ ಅಂತ ಹೇಳಿದರೆ ಎಷ್ಟು ಬೇಕಾಗುತ್ತೆ? ಇದು ಡಾಲ್ಡಾ ಮತ್ತು ತುಪ್ಪ ಅಷ್ಟೇ, ಸರಿ ಎಲ್ಲ ಸರಿ ಸಮ ಪ್ರಮಾಣ, ಎಲ್ಲ ಸರಿ. ಇದು ನಾನು ಕಡಲೆ ಮತ್ತು ಹುರಿಕಡಲೆಯನ್ನು ಹುರಿದು ಪುಡಿ ಮಾಡಿಕೊಂಡೆ. ಹುರಿಗಡಲೆ ಮತ್ತು ಶೇಂಗಾ ಬೀಜ ಅದೆರಡನ್ನು ಹಾಕಿ. ಓಕೆ. ಮಿಕ್ಸ್ ಮಾಡಲಾ? ಓಕೆ. ಇದು ಒಣ ಕೊಬ್ಬರಿ. ಸೊ ಇದನ್ನು ಹುರಿದು ಪುಡಿ ಮಾಡಿದ್ದೀರಿ. ಸೊ ಎಲ್ಲವನ್ನು ಮೊದಲಿಗೆ ಫಸ್ಟ್ ಹುರ್ಕೊಳ್ಬೇಕು. ಆಗ ಸ್ವಲ್ಪ ಬೇಗ ಆಗ್ತದೆ. ಇದು ಬಾದಾಮಿ ಹುರಿದು ಪುಡಿ ಮಾಡಿಕೊಂಡು. ಇದು ಗೇರು ಬೀಜ. ಸೊ ವೆರಿ ರಿಚ್ ಲಡ್ಡು. ಈಗ ನೋಡ್ತಾ ಇದ್ರೆ ಒಂದೊಂದೇ ನೀವು ಅದಕ್ಕೆ ಸೇರಿಸ್ತಾ ಇರುವಂಥದ್ದು
ಎಲ್ಲ ಒಂದಕ್ಕಿಂತ ಒಂದು ಮಿಗಿಲು ಪೂರ್ತಿ ನ್ಯೂಟ್ರಿಯೆಂಟ್ಸ್ ಇರುವಂಥದ್ದು. ಹೇಳುವಾಗ ಬರೀ ಒಂದು ಬೇಸನ್ ಲಡ್ಡು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಇದು ಹಾಕಿದ್ದು ಬಂದ್ ಮಾಡೋಣ. ಇದು ಈಗ ಏನು ಪುಡಿ ಹಾಕಿದ್ದು ನೀವು? ಒಂದು ಸುರಿಗೆ ಹಾಕಿದ್ದು ಹುರಿಗಡಲೆ. ಹೌದು, ನೆಲಕಡಲೆ. ಓಕೆ. ಆಮೇಲೆ ಗೋಡಂಬಿ ಬಾದಾಮಿದು 2 ಕೂಡ ಪುಡಿ. ಸೊ ಒಣ ದ್ರಾಕ್ಷಿಯನ್ನ ಹಾಗೇನೆ ಹುರ್ಕೊಂಡು ಹಾಕಬೇಕು ಅಂತ ಏನಿಲ್ಲ. ಇದು ಗ್ಯಾಸ್ ಬಂದ್ ಮಾಡಿ. ಓಕೆ. ಸೊ ಮೊದಲಿಗೆ ನೀವು ಬರೀ ಕಡಲೆ ಹಿಟ್ಟು ಹಾಕ್ಕೊಳ್ಳುವಾಗ ಸೊ ತುಂಬ ಜಾಸ್ತಿ ಆಯ್ತೇನೋ ಅಂದ್ಕೊಂಡೆ. ಇದಂತೂ ಪೂರ್ತಿಯಾಗಿ ಹೀರ್ಕೊಂಡಿದೆ. ಸೊ ಇದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಕೊಳ್ಬೇಕಾ ಇದು ಹಾಗೆ ಹೇಗೆ? ಸಕ್ಕರೆಯನ್ನು ಸಕ್ಕರೆ ಪುಡಿ ಏಲಕ್ಕಿ ಮತ್ತು ಸಕ್ಕರೆ ಓಕೆ ಹಾಕೋದು. ಅದಕ್ಕೆ ಸರಿ ಸರಿ ಪ್ರಮಾಣದಲ್ಲಿ ಹಾಕೋದು. ಇದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಸಕ್ಕರೆ ಪುಡಿ ಹಾಕೊಳ್ಳೋದು, ಇಲ್ದಿದ್ರೆ ಹಾಗೆ ಪಾಕ ಬಂದ್ಬಿಡುತ್ತೆ. ಸೊ ನೀವು ಇದುವರೆಗೂ ಒಂದು ಸಾಧಾರಣ ಎಷ್ಟು ಸಿಹಿ ಖಾದ್ಯಗಳನ್ನು ಮಾಡಿದ್ದೀರಿ? ನೀವಾಗೆ ಟ್ರೈ ಮಾಡಿದಂಥದ್ದು? ಹೆಚ್ಚಾಗಿ ನಾನು ಟ್ರೈ ಮಾಡ್ತಾ ಇರ್ತೇನೆ. ಒಂದು ಸಾಧಾರಣ ನಿಮ್ಮ ಅಂದಾಜಲ್ಲಿ 200-300 ಬರೀ ಸಿಹಿ ಖಾದ್ಯಗಳು 200-300. ಅದೇ ರೀತಿ ಖಾರ ಖಾರ ತುಂಬ. ಓ, ಅದು ಲೆಕ್ಕ ಇಲ್ಲ ಅನ್ಸುತ್ತೆ. ಅಂದರೆ ಪದಾರ್ಥ ಇದೆಲ್ಲ ಸೇರಿ, ತಿಂಡಿ ಪದಾರ್ಥ ಎಲ್ಲ ಸೇರಿ ಅದು ಸುಮಾರು. ಸೊ ಎಲ್ಲವನ್ನ ಹುರಿದಿರೋ ಕಾರಣ ಇದು ಸ್ವಲ್ಪ ದಿನ ಇಟ್ಟರು ಏನು ಹಾಳಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಕೊಬ್ಬರಿ ಚೂರನ್ನು ಕೂಡ ನೀವು ಹುರಿದಿಟ್ಟಿದ್ದೀರಿ. ಮತ್ತು ತುಪ್ಪದಿಂದಲೇ ಮಾಡಿದರೆ ಸ್ವಲ್ಪ ಇದಾಗ್ತದೆ. ಅದಕ್ಕೆ ಸ್ವಲ್ಪ ಸನ್ಫ್ಲವರ್ ಹಾಕಿದರೆ ಅದು 1 ತಿಂಗಳ ಮೇಲೆ ಸಹ ಬರ್ತದೆ. ಓ, ಓಕೆ. ಈಗ ಮನೆಯಲ್ಲೇ ಮಾಡಿದ ತುಪ್ಪ ಆದರೆ ಏನಾಗೋದಿಲ್ಲ. ಈಗ ಯಾವಾಗದು ಒಂದೊಂದ್ಸಲ ನಾವು ಅಂಗಡಿಯಿಂದ ತರ್ತೇವಲ್ಲ, ಅದು ತುಪ್ಪ ಒಂದೊಂದ್ಸಲ ಡೇಟ್ ಆದದ್ದು ಇರ್ತದೆ. ಮನೆಯಲ್ಲೇ ಮಾಡಿದಾದ್ರೆ ಫ್ರೆಶ್ ತುಪ್ಪ ಆದರೆ ಏನಾಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸನ್ಫ್ಲವರ್ ಆಯಿಲ್ ನಾನು ಡಾಲ್ಡವನ್ನು ಮಿಕ್ಸ್ ಮಾಡಿದ್ದು. ಈಗ ಒಂದೇ ಲೆಕ್ಕ ಆಯಿತು. ಈಗ ನಾನು ಸ್ವಲ್ಪ ತಣಿಲಿಕ್ಕೆ ಬೌಲಲ್ಲಿ ಹಾಕ್ಕೊಳ್ಳು. ಸರಿ ಸರಿ. ಉಂಡೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಸೊ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಉಂಡೆ ಬರುತ್ತೆ. ಹಾಕ್ಕೊಳ್ಳಿ ಅಲ್ಲೇ ಇಟ್ಕೊಂಡು. ಪೂರ್ತಿ ತಣ್ಣಗಾಗಬೇಕು ಉಂಡೆ ಕಟ್ಕೊಳ್ಬೇಕಾದ್ರೆ, ಅಥವಾ ಸ್ವಲ್ಪ ಬಿಸಿ ಇರಲೇಬೇಕು? ಸ್ವಲ್ಪ ಬಿಸಿ ಇದ್ರೆ ಪರವಾಗಿಲ್ಲ. ಅಂದ್ರೆ ಕೈಗೆ ಬಿಸಿ ಕಟ್ಟಲಿಕ್ಕೆ ಆಗಲಿಲ್ಲ. ಬಿಸಿ ಉಂಟು ಸ್ವಲ್ಪ. ಓಕೆ, ಇನ್ನು ಸ್ವಲ್ಪ ತಣ್ಣಗಾಗಬೇಕು. ಸೊ ಬೇಸನ್ ಲಾಡು ಯೂಶಲಿ ಖಾಲಿ ಅದನ್ನೇ ಹುರಿದು ಕೂಡ ಮಾಡ್ತಾರೆ. ನೀವು ಅದನ್ನು ಇನ್ನೂ ತೀರಾ ನ್ಯೂಟ್ರಿಯೆಂಟ್ ಆಗಿ ಆಗ್ಬೇಕಂತ ಹೇಳಿ ಅದಕ್ಕೆ ಬಾದಾಮ್, ಗೋಡಂಬಿ, ಪಿಸ್ತಾನು ಹಾಕಿದ್ದೀರಾ? ಸೊ ಕೊನೆಯಲ್ಲಿ ಹಾಕಿರುವಂತದ್ದು ಪಿಸ್ತಾ. ಓಕೆ, ನಾ ಕೇಳಿದೆ ಏನು ಹಾಕಿದ್ರಿ ಅಂತ ಹೇಳಿ. ಸೊ ನೀವು ಅದನ್ನು ಪೂರ್ತಿಯಾಗಿ ಪುಡಿ ಮಾಡಿದಿರಿ, ಬಾಯಿಗೆ ಏನು ಸಿಗೋದಿಲ್ಲ, ಅದರ ಜೊತೆಗೆ ಸಿಗುತ್ತೆ. ಸ್ವಲ್ಪ ಸಜ್ಜಿಗೆ ಹಾಗೆ ಮಾಡಿದ್ದೇನೆ. ಬಟ್ ಅದನ್ನ ಖಾಲಿ ನಾವು ಹಾಗೆ ಇನ್ನೂ ಕೂಡ ದೊಡ್ಡ ದೊಡ್ಡ ಪೀಸಸ್ ಆಗಿ ಇಟ್ಕೊಂಡು ಮಾಡ್ಕೊಳ್ಬಹುದಾ? ಹಾಕ್ಬೋದು. ಬಾಯಿಗೆ ಬರುವ ಹಾಗೆ ಸ್ವಲ್ಪ ಪೀಸಸ್ ಅನ್ನು ಮಾಡ್ಬೋದು. ಸೊ ಇದಾದ್ರೆ ಪೂರ್ತಿ ಅದರಲ್ಲೇ ಮಿಕ್ಸ್ ಆಗಿರುತ್ತೆ, ಎಲ್ರಿಗೂ ಕೂಡ ಈವನ್ ಆಗಿ ಸಿಗುತ್ತೆ ಅಂತ ಹೇಳಿ ಅಲ್ವಾ? ಈಗ ಅದನ್ನು ನಾವು ಉಂಡೆ ಕಟ್ತೇನೆ. ಸೊ ತಣ್ಣಗಾದ್ಮೇಲೆ ಆ ಶೇಪ್ ರಿಟೇನ್ ಆಗುತ್ತೆ. ಹೌದು, ಸ್ವಲ್ಪ ತಣಿಬೇಕು. ಡ್ರೈ ಫ್ರೂಟ್ ಮತ್ತು ಬೇಸನ್ ಲಡ್ಡು ಮಿಕ್ಸ್
ಎಸ್, ಥ್ಯಾಂಕ್ ಯು ಸೋ ಮಚ್. ಹೇಗಾಗಿದೆ ಬಟ್ ಈಗ ಬಿಸಿ ಬಿಸಿ ಇದೆ. ಹೌದು. ಸೊ ಸ್ವಲ್ಪ ತಂದ ನಂತರ ಟೈಟ್ ಆಗ್ತದೆ. ಖಂಡಿತವಾಗ್ಲೂ ಆವಾಗ ಪೂರ್ತಿಯಾಗಿ ಹಾಗೆ ಲಡ್ಡು ತಿನ್ನೋದಕ್ಕಾಗುತ್ತೆ. ಸೊ ಪೂರ್ತಿ ತಣ್ಣಗಾದ್ರೂ ನಿಮಗೆ ಅದು ಉಂಡೆ ಕಟ್ಟೋದಕ್ಕೆ ಸಿಗಲ್ಲ. ಸ್ವಲ್ಪ ಇದು ಓಕೆ, ಫೈನ್. ಈಗ ಥ್ಯಾಂಕ್ ಯು ಸೋ ಮಚ್. ಬಿಸಿ ಇರೋದರಿಂದ ಸ್ವಲ್ಪ. ಎಸ್, ಸೊ ಥ್ಯಾಂಕ್ ಯು. ಸೊ ಬಿಸಿ ಇದೆ. ಸೊ ಬಿಸಿ ಲಡ್ಡು ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಲಡ್ಡು ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನುವಂಥದ್ದು. ಸೊ ಇದು ಶೇಪ್ ರಿಟೇನ್ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ತಣ್ಣಗಾಗಬೇಕು. ಸೊ ಟೇಸ್ಟಿ ಆಗಿರ್ಬೋದು. ಯಾಕೆಂತ ಹೇಳಿದರೆ ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಬೇಸನ್ ಲಡ್ಡು ಸೂಪರ್ಬ್ ಆಗಿರ್ಬೋದು ಟೇಸ್ಟ್. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಡ್ರೈ ಫ್ರೂಟ್ಸ್ ಬೇಸನ್ ಲಡ್ಡು ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಡಾಲ್ಡಾ ಹಾಗೂ ತುಪ್ಪ ಸಮ ಪ್ರಮಾಣದಲ್ಲಿ ಹಾಕಿ ಕಡಲೆ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಹುರಿಗಡಲೆ ಹಾಗೂ ಶೇಂಗಾ ಬೀಜದ ಪುಡಿ, ಒಣ ಕೊಬ್ಬರಿ ಪುಡಿ, ಬಾದಾಮಿ, ಗೋಡಂಬಿ, ಪಿಸ್ತಾ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಸಕ್ಕರೆ ಹಾಗೂ ಏಲಕ್ಕಿ ಪುಡಿ ಸೇರಿಸಿ ಬೆರೆಸಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಭರಿತ ರುಚಿಕರ ಡ್ರೈ ಫ್ರೂಟ್ಸ್ ಬೇಸನ್ ಲಡ್ಡು ರೆಡಿ. ಬೇಸನ್ ಲಡ್ಡು ರೆಸ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಡಿಶ್ ಕೂಡ ಸೂಪರ್ಬ್ ಆಗಿರುತ್ತೆ, ಈಸಿ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಯಾವ ರೆಸಿಪಿ ನಾನು ಕೂಡ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇರಿ, ಹೇಳ್ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಸ್ವೀಟ್ ಡಿಶ್ ಏನೋ ರೆಡಿಯಾಗಿದೆ. ಸೊ ಯಾವಾಗಲೂ ಊಟದ ನಂತರ ಏನಾದರೂ ಒಂದು ಸ್ವೀಟ್ ಡಿಶ್ ಇರಬೇಕು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೋಸ್ಕರ ಅದು ಹಾಗೇ ಇಟ್ಟಿದ್ದೀನಿ. ಸೊ ಟೇಸ್ಟ್ ಆಮೇಲೆ ನೋಡ್ತೀನಿ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಮೇಡಮ್? ಈಗ ನಾನು ಪಾಲಕ್ಕಿದು ಸೇವ್ ಅಂದರೆ ಕುರುಕುಲು ತಿಂಡಿ. ಖಾರ ಉಂಟು, ಅದು ಕಾಯಿ ಮೆಣಸು, ಪಾಲಕ್ ಮತ್ತು ಹಿಂಗು ಹಾಕಿ ಉಪ್ಪು ಹಾಕಿ ಇದು ಮಾಡಿದೆ, ಗ್ರೈಂಡ್ ಮಾಡ್ಕೊಂಡಿದ್ದೀರಿ. ಓ, ಸೊ ಅರ್ಧ ಕೆಲಸ ಆಗಿದೆ. ಅದನ್ನು ಈಗ ನೀವು ಪಾಲಕ್ ಸೇವ್ ಯೂಶ್ವಲಿ ಖಾಲಿ ಹಾಗೆ ಕಡಲೆ ಇಟ್ಟಿದ್ದು ಸೇವ್ ಇದು ಮಾಡ್ಕೊಳ್ತಾರೆ. ಅದು ಹಾಗೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಎಲ್ಲ ಆಗಿ. ಖಾರ ಉಂಟು. ಹಾಂ, ಇದು ಕೂಡ ಖಾರ ಇರುತ್ತೆ. ಸೊ ಬಟ್ ಇದು ಪಾಲಕ್ ಗ್ರೀನ್ ಕಲರ್ ಥರ ಬರುತ್ತಾ ಹೇಗೆ? ಹೌದು, ಇಲ್ಲ ಸ್ವಲ್ಪ ಲೈಟಲ್ಲಿ ಗ್ರೀನ್. ಓಕೆ, ನೋಡೋಣ ಹೇಗಿರುತ್ತೆ. ಸೊ ಶುರು ಮಾಡೋಣ. ಎಸ್, ಫಸ್ಟ್ ಈಗ ನೀವು ಬಣ್ಣಲ್ಲಿ ಎಣ್ಣೆ ಇಡ್ಬೋದು. ಹಾಂ, ಯಾಕಂದ್ರೆ ತುಂಬ ಲೇಟ್ ಆಗೋದಿಲ್ಲ ಇದು. ಓ, ಇಮಿಡಿಯೇಟ್ ಆಗುತ್ತಾ? ಹಾಂ, ಸರಿ, ನೀವು ಕಂಟಿನ್ಯೂ ಮಾಡಿ, ನಾನು ಈ ಕಡೆ ಆಯಿಲ್ ಇಟ್ಕೊಳ್ತೀನಿ. ಸೊ ಪಾಲಕ್ದು ಪೇಸ್ಟ್ ಹಾಕ್ಕೊಳ್ತಾ ಇದ್ರಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಿಮಗೆ ಗೊತ್ತೇ ಇದೆ. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದಕ್ಕೆ ನಾನು ಕಾಯಿ ಮೆಣಸು, ಹಾಂ, ಶುಂಠಿ, ಹಸಿಮೆಣಸು, ಶುಂಠಿ, ಹಿಂಗು, ಹಾಂ, ಸ್ವಲ್ಪ ಉಮ್ಮ ಮತ್ತು ಪಾಲಕ್. ಓಕೆ. ಸೊ ಪಾಲಕನ್ನು ಫಸ್ಟ್ ಬೇಯಿಸಿ ಇಟ್ಕೊಂಡಿದ್ರಾ? ಇಲ್ಲ, ಹಸಿ ಎಲ್ಲ ಹಸಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದು. ಓಕೆ. ಈಗ ನಾನು ಅದಕ್ಕೆ ಕಡಲೆ ಹಿಟ್ಟು ಹಾಕ್ತೇನೆ. ಸೊ ಏನೇ ಎಕ್ಸ್ಟ್ರಾ ಟೇಸ್ಟ್ ಅಡಗಿದ್ರು ಅದರಲ್ಲಿದೆ, ಪಾಲಕ್ ಇದರಲ್ಲಿ. ಓ, ಸೊ ಮತ್ತೆ ಇದಕ್ಕೆ ಏನು ಹಾಕ್ಕೊಳ್ಬೇಕು ಅಂತಾನೆ ಇಲ್ಲ, ಇಷ್ಟೇ. ಅರೆ ವಾ, ಸುಲಭವಾಗಿ. ಸೊ ಇದಕ್ಕೆ ಬೇಕಾದರೆ ಜೀರಿಗೆನೂ ಮೇಲೆಯಿಂದ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಬೋದು. ಇದಕ್ಕೆ ಜೀರಿಗೆ, ಓಮ ಹಾಕಿದ್ರೆ ಜೀರಿಗೆ ಅಗತ್ಯ ಇಲ್ಲ. ಸ್ವಲ್ಪ ಅರ್ಧ ಸ್ಪೂನ್ ಓಮ, ಟೇಸ್ಟ್ ಓಮದು ಒಳ್ಳೇದಾಗ್ತದೆ. ಸೊ ಓಂ ಕಾಳಿದ್ದು ಟೇಸ್ಟ್ ಇರುತ್ತೆ ಅದರಲ್ಲಿ, ಆದರೆ ಸಿಗೋದಿಲ್ಲ ಬಾಯಿಗೆ. ಹಾಂ ಹಾಂ, ಪರಿಮಳ ಮಾತ್ರ ಅದರದ್ದು. ಓ, ಸೊ ಇಷ್ಟ ಆದರೆ ಆಯಿತು, ಫಿನಿಶ್. ಎಣ್ಣೆನು ಅದಕ್ಕೆ ಹಾಕೊಳ್ಳೋದಾ? ಬಿಸಿ ಎಣ್ಣೆ.
ಸೊ ಗರಿ ಗರಿಯಾಗಿ ಬರುತ್ತೆ. ಹೌದು, ಸಾಕಾ? ಸಾಕು. ಸೊ ಜಟ್ಪಟ್ ಅಂತ ಆಗುತ್ತೆ. ಇದು ಮಾಡಿಟ್ಟು ಡಬ್ಬದಲ್ಲಿ ಹಾಕಿ ಟ್ರೇ ಗೆಸ್ಟ್ ಎಲ್ಲ ಬರುವಾಗ. ಸೊ ಇವತ್ತಂತೂ ಫುಲ್ ಹೇಗೆ ರೆಸಿಪೀಸ್ ನಮ್ಮ ಎಪಿಸೋಡ್ಸಲ್ಲಿ, ಈ ಎಪಿಸೋಡಲ್ಲಿ ಅಂತ ಹೇಳಿದರೆ ಗೆಸ್ಟ್ ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಮೊದಲೇ ಎಲ್ಲ ತಯಾರಿ ಮಾಡಿ ಇಟ್ಕೊಳ್ಳುವಂಥದ್ದು. ಬೇಗ ಆಗ್ತದೆ. ಹಾಂ, ಒಂದು ಸ್ವೀಟ್, ಇನ್ನೊಂದು ಖಾರ. ಸೊ ಅದ್ರ ಜೊತೆಗೆ ಮತ್ತೆ ಟೀ ಏನಾದರೂ 5-10 ನಿಮಿಷದಲ್ಲಿ ಮಾಡಿ ತೆಗಿಬಹುದು. ಓಕೆ. ಸೊ ಎಲ್ಲ ಮಾಡಿಟ್ಟು ಡಬ್ಬದಲ್ಲಿ ಇಟ್ಟರೆ ಬಂದ ತಕ್ಷಣ ಬರೀಗೆ ಹಾಕಿ ಕೊಡುವಂಥದ್ದು ಅಷ್ಟೇ. ಸೊ ಇದು ತೆಳುವಾಗಿನೇ ಇದು ಕಲಿಸ್ಕೊಳ್ಳೋದು. ಈಗ ನೀವು ಪಾಲಕ್ ಹಾಕಿದ್ದೀರಿ, ಅದನ್ನು ಬೇಯಿಸಿ ಹಾಕಿದರೆ ನಿಮಗೆ ಆ ಹಚ್ಚ ಹಸಿರು ಕಲರ್ ಸಿಗೋದಿಲ್ವಾ? ಇಲ್ಲ, ಬರ್ತದೆ ನೋಡಿ. ಹಾಂ ಹಾಂ ಹಾಂ. ಸೊ ಈ ಒಂದು ಯೂಶ್ವಲಿ ಬೇಯಿಸಿದ್ರೆ ಅದರದೊಂದು ಅರೋಮಾ ಬೇರೆ ಇರುತ್ತೆ. ಖಾಲಿ ಹಾಗೆ ಸಪ್ಪೆ ಆದ ಇದು ಹಾಗೇನೆ ಹಸಿಯಾಗಿ ಇರ್ತದೆ. ಹೌದು, ಬೇಯಿಸಿದ್ರೆ ಹೀಗೆ ಹಸಿ ಹಾಕಿದ್ರೆ. ಸೊ ಡೈರೆಕ್ಟ್ ಹಾಕ್ಕೊಳ್ಳೋದು. ಸೊ ಈಗಂತೂ ಎಲ್ಲ ಚಕ್ಲಿಗೂ ಕೂಡ ಪಾಲಕ್ ಚಕ್ಲಿ ಎಲ್ಲ ಹೇಳ್ತಾರೆ. ಪುದೀನದು ಬೇರೆ ಎಲ್ಲ ವಿಭಿನ್ನ ರೀತಿ, ಅದರಲ್ಲೇ ಹೇಗೆಲ್ಲ ಒಂದೊಂದೇ ಮಾಡ್ಕೊಳ್ಬೋದು ಅಂತ ಇದೆ. ಇದಕ್ಕೆ ಹೇಳೋದು ಇನೋವೇಷನ್ಸ್ ಅಂತ ಹೇಳಿ. ಕೋಡುಬಳೆ, ಮೆಂತ್ಯ ಸೊಪ್ಪಿದು, ನಿಪ್ಪಟ್ಟು ಎಲ್ಲ ಮಾಡ್ತಾರೆ. ಇದರಲ್ಲಿ ವಿಟಮಿನ್ಸ್ ಉಂಟಲ್ಲ. ಖಂಡಿತ ಐರನ್ ಕಂಟೆಂಟ್ ಭರಿತವಾಗಿರುವಂಥ ಒಂದು ಸೊಪ್ಪು. ಮಕ್ಕಳು ಹೀಗೆ ತಿನ್ಲಿಕ್ಕೆ ಕೇಳ್ದಿಲ್ಲ, ಇಂಥದ್ದೆಲ್ಲ ಮಾಡಿಕೊಟ್ರೆ ಬೇಗ ಅದ್ರಲ್ಲಿ ಗೊತ್ತೇ ಆಗಲ್ಲ ಅಲ್ವಾ ಅವ್ರಿಗೆ. ಹೇಗೋ ಬೈ ಹುಕ್ ಆರ್ ಕ್ರೂಕ್ ತಿನ್ನಿಸೋದು ಅಷ್ಟೇ. ಬಿಸಿ ಆಗುತ್ತಾ ಉಂಟು. ಈಗ ನಾನು ಅದರಲ್ಲಿ ಹಾಕ್ತಾ ಇದ್ದೇನೆ. ಆಯ್ತದು. ಬೇಗ ಆಗ್ತದೆ ಇದು. ಚಟ್ಪಟ್. ಸೊ ಇದೇ ರೀತಿ ಈಗ ನೀವು ಸೇವ್ ಮಾಡಿದ್ರಲ್ಲ, ಇದನ್ನ ಖಾರ ಕಡ್ಡಿ ಮಾಡ್ಕೊಳ್ಬೋದಾ? ಆಗ್ತದೆ, ಸೇಮ್. ಬರೀ ಇದು ಮಾಡ್ಬೋದು. ಆ ರಿಂಗ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ, ಹೋಲ್ಸ್. ಪಾಲಕ್ಕಿದು ಸೇವ್. ಎಸ್, ಪಾಲಕ್ ಸೇವ್ ಸೂಪರ್ಬ್ ಆಗಿ ರೆಡಿ ಆಗಿದೆ. ಟೇಸ್ಟ್ ನೋಡೇ ಬಿಡೋಣವಾ? ತಗೊಳ್ಳಿ. ಸೊ ಇದಕ್ಕೆಲ್ಲ ಟೈಮ್ ಇಲ್ಲ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರನೇ ರಿಂಗ್ಸ್. ಆಹಾ, ಇದಕ್ಕೇನೆ ಹಾಗೆ ನೀವು ಹೇಳಿದಾಗೆ ಚಾಟ್ ಮಸಾಲ ಮೇಲೆಯಿಂದ ಅಥವಾ ಚಾಪ್ಡ್ ಆನಿಯನ್, ಟೊಮ್ಯಾಟೊ ಎಲ್ಲ ಹಾಕಿ ಹಾಗಾಗಿ ಸರ್ವ್ ಮಾಡ್ಬೋದು. ವಾವ್, ಮಸಾಲೆ ಪುಡಿ ಸೂಪರ್ಬ್. ಇದೆಲ್ಲ ತಿಂತಾ ಇದ್ರೆ ತಿನ್ನಿಸ್ತಾ ಇರುತ್ತೆ. ಸೊ ಸೂಪರ್. ಈ ಥರನೇ ಖಾಲಿ ಹಾಕ್ಕೊಟ್ರೆ ಸಾಕು, ನೀವೇನು ಹೇಳಬೇಕು ಅಂತೆಲ್ಲ ತಿಂತಾ ಇರ್ಬೋದು. ಸೂಪರ್ಬ್ ಆಗಿದೆ ಮೇಡಮ್, ವೆರಿ ಕ್ರಿಸ್ಪಿ. ಬರೀ ಒಂದು ಸ್ಟ್ಯಾಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಇದೆ. ಆ ಗರಿ ಗರಿ ಆ ಸೌಂಡ್ ಕೂಡ ಬರ್ತಾ ಇದೆ. ಸೂಪರ್. ವೆರಿ ನೈಸ್, ಆಸಮ್ ಆಗಿದೆ, ವೆರಿ ಟೇಸ್ಟಿ. ಸುಲಭವಾಗಿದೆ, ಈಸಿಯಾಗಿದೆ, ಟೇಸ್ಟಿ ಆಗಿದೆ. ಏನೇ ನಾವು ಮಾಡಿದರೂ ಕೂಡ ಈಸಿಯಾಗಿರಬೇಕು, ಟೇಸ್ಟಿಯಾಗಿರಬೇಕು. ಆ್ಯಂಡ್ ಇದು ಮಾಡಿಟ್ಟು ಡಬ್ಬದಲ್ಲಿ ಕೂಡ ಇಟ್ಕೊಳ್ಬೋದು. ಸೂಪರ್ಬ್ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಾಲಕ್ ಸೇವ್ ತಯಾರಿಸೋ ವಿಧಾನ. ಮೊದಲು ಪಾಲಕ್, ಶುಂಠಿ, ಹಸಿಮೆಣಸು, ಓಂಕಾಳು, ಉಪ್ಪು ಸೇರಿಸಿ ರುಬ್ಬಿದ ಪೇಸ್ಟ್ಗೆ ಕಡಲೆ ಹಿಟ್ಟು ಸೇರಿಸಿ ಕಲಸಿಕೊಳ್ಳಿ. 1-2 ಚಮಚ ಬಿಸಿ ಎಣ್ಣೆ ಹಾಕಿ ಮತ್ತೊಮ್ಮೆ ಕಲಸಿಕೊಂಡು ಒತ್ತಿನಲ್ಲಿ ಹಾಕಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ಗೆ
ಒತ್ತಿ ಕಾಯಿಸಿಕೊಳ್ಳಿ. ಈಗ ಗರಿ ಗರಿ ಪಾಲಕ್ ಸೇರ್ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಸೊ ಇದಂತೂ ತಿಂತಾ ಇದ್ರೆ ತಿನ್ನಿಸ್ತಾನೇ ಇದೆ. ಸೊ ಮುಗಿತಾನೇ ಇಲ್ಲ. ಸೊ ಖಾಲಿ ಇನ್ನು ಪೂರ್ತಿ ಪ್ಲೇಟ್ ಖಾಲಿ ಆಗ್ಬೋದು. ಇದು ಕೂಡ ಒಂದು ಬಾಕಿ ಇದೆ ಅಲ್ವಾ? ಟೇಸ್ಟ್ ನೋಡಿ ಬೇಡ, ತಗೊಳ್ಳಿ. ಸೊ ಲಡ್ಡು, ವಾವ್, ಇಷ್ಟೊಂದು ಡ್ರೈ ಫ್ರೂಟ್ಸು, ಇಷ್ಟೆಲ್ಲ ತುಪ್ಪ ಹಾಕ್ತಾಯಿದ್ರೆ ದಿನ ಈ ಥರದ್ದೆಲ್ಲ ಮಾಡಿಕೊಡ್ಬೇಡಿ, ಊದ್ಕೊಂಡು ಬಿಡ್ತೀವಿ. ಸೂಪರ್ಬ್ ಆಗಿದೆ, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ಆ್ಯಂಡ್ ಸಾಫ್ಟ್, ಸೂಪರ್ಬ್. ಲಡ್ಡು ತಿಂತಾಯಿದ್ರೆ ಹಾಗೆ ಬಾಯಲ್ಲಿ ಮೆಲ್ಟ್ ಆಗ್ತಾಯಿದೆ. ಎಲ್ಲ ಫ್ಲೇವರ್ಸ್. ಸೊ ಶೇಂಗಾ ಆಗಿರಲಿ, ಇದು ಪುಟಾಣಿ ಅದರದ್ದು ಕೂಡ ಸಿಗ್ತಾ ಇದೆ. ಸೊ ನಾವೇನು ಹುರಿಗಡಲೆ ಅಂತ ಹೇಳ್ತೀವೋ ಅದು ಕೂಡ, ಎಲ್ಲ ಫ್ಲೇವರ್ಸ್. ಇದು ಎಕ್ಸಾಕ್ಟ್ಲಿ ಬೇಸನ್ ಲಡ್ಡು ಥರನೇ ಗೊತ್ತಾಗ್ತಾ ಇಲ್ಲ. ಸೊ ಮಿಕ್ಸ್ಡ್ ಫ್ಲೇವರ್ಸ್ ಸಿಗ್ತಾ ಇದೆ. ಸೂಪರ್ ಆಸಮ್. ಸೊ ಯಾವುದು ಹೆಚ್ಚು ಯಾವುದು ಕಮ್ಮಿ, ಎರಡಕ್ಕೂ ತೂಕ ಒಂದೇ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ. ಗೆಸ್ಟ್ ಬಂದಾಗಂತೂ ಎರಡೂ ಕೂಡ ಸರ್ವ್ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ರಿ ಮೇಡಮ್. ಸೊ ನಿಮ್ಮ ಅಡುಗೆಯ ಭಂಡಾರದಿಂದ ಒಂದೆರಡು ರೆಸಿಪಿಯನ್ನು ಹೇಳ್ಕೊಟ್ರಿ, ತುಂಬ ಚೆನ್ನಾಗಿತ್ತು. ಇನ್ನೂ ಬಾಯಲ್ಲಿ ನೋಡಿ ಆ ಫ್ಲೇವರ್ಸ್ ಹಾಗೇ ಹರಿದಾಡ್ತಾ ಇದೆ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ರೆ, ಅದಕ್ಕೋಸ್ಕರ ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇರೋ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಒಂದು ಅವಕಾಶವನ್ನು ಕೊಟ್ಟ ನಮ್ಮ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕರಿಗೂ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದ. ಸೊ ಪ್ರತಿ ಸರಿ ಬಂದಾಗ ಡಿಫ್ರೆಂಟ್ ಫ್ಲೇವರ್ಸ್ ಇರುವಂಥ ಒಂದೊಂದೇ ಅಡುಗೆನ ನಮಗೆ ಹೇಳ್ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡಿದ್ರಲ್ಲ 2 ಡಿಫ್ರೆಂಟ್ ರೆಸಿಪೀಸ್. ಗೆಸ್ಟ್ ಯಾರಾದರೂ ದಿಢೀರಂತ ಬಂದರು ಅಂತ ಹೇಳಿದರೆ ಇಮಿಡಿಯೇಟಾಗಿ ನಾವೇ ಮಾಡ್ಕೊಳ್ಬೋದು. ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಮಾಡಿ ಡಬ್ಬದಲ್ಲಿ ಇಟ್ಕೊಳ್ಳಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.